ಜಿಲ್ಲಾ ಗೃಹರಕ್ಷಕ ದಳದ ಉಳ್ಳಾಲ ಘಟಕ ಬೊಕ್ಕ ಜಿಲ್ಲಾ ಪೌರರಕ್ಷಣಾ ಪಡೆದ ಕಾರ್ಯಕರ್ತರು ಕನ್ನಡ ರಾಜ್ಯೋತ್ಸವದ ದಿನತಾನಿ ಐತಾರ ಕಾಂಡೆ ಉಳ್ಳಾಲ ಸೋಮೇಶ್ವರ ಕಡಲ ಕಿನಾರೆಗೆ ಬತ್ತದು ಸ್ವಚ್ಛತಾ ಕಾರ್ಯಕ್ರಮ ನಡಪಾಯಿರು. ಕುಡ್ಲ ನೆಹರು ಮೈದಾನಡು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಡು ಪಾಲ್ಪಡೆದು ಅವೆರ್ದು ಬೊಕ್ಕ ಉಳ್ಳಾಲ ಸೋಮೇಶ್ವರ ಕಡಲ ಕಿನಾರೆಗೆ ಬತ್ತದು ಗೃಹರಕ್ಷಕ ದಳ ಬೊಕ್ಕ ಪೌರರಕ್ಷಣಾ ಪಡೆದ ಕಾರ್ಯಕರ್ತರು ಸ್ವಚ್ಛತಾ ಅಭಿಯಾನ ನಡಪಾದರು. ಸುಮಾರು 20 ಬ್ಯಾಗ್ಲೆದಾತು ತ್ಯಾಜ್ಯ ಬೊಕ್ಕ ಬಾಟಲಿನ ಸಂಗ್ರಹ ಮಲ್ತದು ರಾಶಿ ಪಾರ್ದೇರು ಪಡೆದು ಜಿಲ್ಲಾ ಗೃಹರಕ್ಷಕ ದಳದ ಕಮಾಂಡೆಂಟ್ ಪೌರರಕ್ಷಣಾ ಪಡೆದ ವಾರ್ಡನ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ತಿಳಿಪಾದರು. ಎಲ್ರಿಗೂ ಶುಭ ಮುಂಜಾನೆ. ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಮತ್ತು ಪೌರರಕ್ಷಣಾ ದಳದ ವತಿಯಿಂದ ಒಂದು ಬೀಚ್ ಕ್ಲೀನಿಂಗ್ ಅಭಿಯಾನವನ್ನು ನಾವು ಆರಂಭಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಮತ್ತು ಪೌರರಕ್ಷಣಾ ತಂಡದ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಇಲ್ಲಿ ಬೀಚ್ಗಳು, ಚರ್ಚ್ಗಳು, ಟೆಂಪಲ್ಗಳು ಬಹಳ ಫೇಮಸ್ಸು. ಬಹಳಷ್ಟು ಜನ ಟೂರಿಸ್ಟ್ಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ. ಬೀಚ್ಗಳಿಗೆ ಅತಿ ಹೆಚ್ಚು ಜನರು ಬರ್ತಾರೆ. ವಾರಾಂತ್ಯಗಳಲ್ಲಿ ಭಾಳಷ್ಟು ಜನ ಬರ್ತಾರೆ. ಆದರೆ ಬೇಸರದ ವಿಚಾರ ಅಂದರೆ ಬೀಚಿಗೆ ಬಂದು ಬೀಚ್ನಲ್ಲಿ ಈ ಪ್ಲಾಸ್ಟಿಕ್ ವಸ್ತುಗಳನ್ನು ಅಥವಾ ಬಾಟಲ್ಗಳನ್ನೆಲ್ಲ ಬಿಸಾಕಿ ಹೋಗ್ತಾರೆ. ಸೊ ಭಾಳಷ್ಟು ತೊಂದರೆಗಳಾಗ್ತಾಯಿದೆ. ಇದು ವಾತಾವರಣದ ನೈರ್ಮಲ್ಯಕ್ಕೆ ನಿರ್ಮಲತೆಗೆ ಹಾಳಾಗಿ ಜೀವ ಸಂಕುಲಗಳಿಗೆ ತೊಂದರೆ ಆಗುವಂಥ ಒಂದು ವ್ಯವಸ್ಥೆಗೆ ನಾಂದಿ ಹಾಡುತ್ತದೆ. ಇವತ್ತು ನಾವೆಲ್ಲ ಸೇರಿ ಈ ಬೀಚನ್ನು ಕ್ಲೀನ್ ಮಾಡಬೇಕು ಅಂತೇಳಿ ಒಂದು ಅಭಿಯಾನವನ್ನು ಉಳ್ಳಾಳ ಘಟಕ ಗೃಹರಕ್ಷಕ ದಳ ಹೊಸದಾಗಿ ಆರಂಭವಾದಂಥ ಘಟಕ ಮತ್ತು ನಮ್ಮ ಪೌರರಕ್ಷಣಾ ದಳದ ವತಿಯಿಂದ ಇವತ್ತು ಸುಮಾರು ಬೆಳಗ್ಗೆ ರಾಜ್ಯೋತ್ಸವದ ಕಾರ್ಯಕ್ರಮ ಮುಗಿಸಿ ಎಲ್ಲರೂ ಇಲ್ಲಿ ಒಂದು 25 ಮಂದಿ ಇಲ್ಲಿ ಸೇರಿ ಸುಮಾರು 2 ಗಂಟೆಗಳ ಕಾಲ ಈ ಬೀಚ್ ಕ್ಲೀನಿಂಗ್ ಕಾರ್ಯಕ್ರಮವನ್ನು ನಾವು ಸಾಂಕೇತಿಕವಾಗಿ ಮಾಡಿದ್ದೇವೆ. ಸುಮಾರು ಒಂದು 25 ಬ್ಯಾಗ್ಗಳಷ್ಟು ಕಸ ನಮಗೆ ಸಿಕ್ಕಿದೆ 2 ಗಂಟೆಗಳಲ್ಲಿ. ಸೊ ನಾವು ನಿರಂತರವಾಗಿ ಇದನ್ನು ಒಂದು ಅಭಿಯಾನದ ಥರ ಮಾಡಬೇಕು. ಪ್ರತಿ ವಾರ ಬಂದು ಇಲ್ಲಿ ಜನರು ನಮ್ಮ ಜೊತೆ ಕೈ ಜೋಡಿಸಬೇಕು. ಈ ರೀತಿ ಬೀಚ್ಗಳನ್ನು ಕ್ಲೀನ್ ಮಾಡೋದರಿಂದ ಈ ತ್ಯಾಜ್ಯಗಳನ್ನು, ಈ ಮಾನವ ನಿರ್ಮಿತ ತ್ಯಾಜ್ಯಗಳನ್ನು ನಾವು ಇಲ್ಲಿಂದ ತೆಗೆದು ಹಾಕಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಆದಷ್ಟು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಜೀವ ಸಂಕುಲಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತು ಪರಿಸರದ ನೈರ್ಮಲ್ಯಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜನರು ನಮ್ಮ ಜೊತೆ ಕೈ ಜೋಡಿಸಲಿ ಮತ್ತು ನಿರಂತರವಾಗಿ ಈ ಕಾರ್ಯಕ್ರಮ ಅಭಿಯಾನ ಮುಂದುವರಿಲಿ ಅಂತ ಹಾರೈಸ್ತೇನೆ. ಈ ಕಾರ್ಯಕ್ರಮಕ್ಕೆ ಜೊತೆಗೂಡಿದಂತಹ ಎಲ್ಲ ಗೃಹರಕ್ಷಕರಿಗೆ ಮತ್ತು ಪೌರರಕ್ಷಣಾ ತಂಡದ ಕಾರ್ಯಕರ್ತರಿಗೆ ನಾನು ವಂದಿಸ್ತೇನೆ. ಧನ್ಯವಾದ. ಕಡಲ ಕಿನಾರೆ ಪರಿಸರಕ್ಕೆ ಬರ್ಪಣ ಪ್ರವಾಸಿಗರು ತಂಗ್ಲು ಕಂತಿನ ಪ್ಲಾಸ್ಟಿಕ್ ತ್ಯಾಜ್ಯ ಬಾಟಲ್ ತಿಕ್ಕಿನಲ್ಪದಕ್ಕಂದೆ ಪರಿಸರನ್ನು ಸ್ವಚ್ಛತೆ ದಿಯರೆ ಕೈಜೋಡಿಸಾವಡು ಪಣದು ಪೌರರಕ್ಷಣಾ ಪಡೆದ ಕಾರ್ಯಕರ್ತರು ವಕೀಲರು ಸಂತೋಷ್ ಡಿಸೋಜಾ ತಿಳಿಪಾದರು. ನಾವಿವತ್ತು ಸೋಮೇಶ್ವರದ ಈ ಬೀಚಲ್ಲಿದ್ದೇವೆ. ಸೊ ಬರುವಾಗ ನಾವು ಎಣಿಸಿದ್ದು ಅಷ್ಟು ಕಸ ಇರಲಿಕ್ಕಿಲ್ಲ. ಆದರೆ ನಾವು ಕೇವಲ ಅರ್ಧ ಗಂಟೆಯಲ್ಲಿ 30 ನಿಮಿಷದಲ್ಲಿ 25-30 ಜನ ಸೇರಿ 10-20 ಬ್ಯಾಗ್ ಕಸ ನಮಗೆ ಸಿಕ್ಕಿದೆ. ಸೊ ಒಂದು ಪ್ರಶ್ನೆ ಕೇಳ್ತಾರೆ ನನಗೆ ಒಬ್ಬರು, ನೀವು ಬೀಚ್ ಕ್ಲೀನ್ ಮಾಡಲಿಕ್ಕೆ ಹೋಗ್ತೀರಾ, ಪ್ರತಿ ವರ್ಷ ಕ್ಲೀನ್ ಗಲೀಜಾಗ್ತದೆ, ಅದು ಮಾಡಿ ಏನು ಪ್ರಯೋಜನ ಅಂತೇಳಿ ನಮ್ಮಲ್ಲಿ ನಮ್ಮ ತಲೆ ಕ್ವಶನ್ ಇರ್ಬೋದು. ಯಾಕೆ ಹೋಗಿ ಕ್ಲೀನ್ ಮಾಡಬೇಕು, ನಾಳೆ ಪುನಃ ಹಾಕ್ತಾರೆ, ನಾಡಿದ್ದು ಪುನಃ ಹಾಕ್ತಾರೆ, ಕ್ಲೀನ್ ಆಗ್ತಾ ಇಲ್ಲ ಅಂತೇಳಿ. ಇದೊಂದು ಕೇವಲ ಸಂದೇಶ ಮಾತ್ರ ಜನರಿಗೆ. ಕ್ಲೀನ್ ಮಾಡಬೇಕಾದ್ರೆ ಹಾಕಬೇಡಿ ಎಂಬ ಸಂದೇಶ. ಈಗ ನಮ್ಮಲ್ಲಿ ಒಂದು 20 ಗೋಣಿ ಅದರಲ್ಲಿ ಎಲ್ಲ ಕಂಪನಿಯ ವಸ್ತುಗಳು ನಾವು ಕಂಡಿದ್ದೀವಿ. ಟೂತ್ಪೇಸ್ಟಿಂದ ಹಿಡಿದು ಗುಡ್ಕಾದಿಂದ ಸಿಗರೇಟ್ ಹಿಡಿದು ಬಿಯರ್ ಬಾಟ್ಲಿಗಳು ಎಲ್ಲ ಇದೆ. ಅದನ್ನು ಹಾಕಿದ್ದು ನಾವೇ.
ಅದನ್ನು ವಾಪಸ್ ತೆಗೆಯೋದು ನಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನೊಂದು ವಿಷಯ, ಈ ಪರ್ಟಿಕ್ಯುಲರ್ಲಿ ಕೋಸ್ಟಲ್ ಏರಿಯಾದಲ್ಲಿ ನಾವು ಏನು ಕಸ ಹಾಕ್ತೇವೆ ಅದರಿಂದ ಏನು ಸಮಸ್ಯೆ ಬರ್ತದೆ. ತಿಮ್ಮಿಂಗಿಲಂಥ ದೊಡ್ಡ ಪ್ರಾಣಿ ಕೂಡ ಸಾವನ್ನಪ್ಪಲಿಕ್ಕೆ ಆಗ್ತಾ ಇದೆ ಎಷ್ಟೋ ಕಡೆಗಳು. ಮುಂಬೈಯಲ್ಲಿ ಒಂದು ನಿದರ್ಶನ ಕೊಡ್ತೇನೆ. ಮುಂಬೈಯಲ್ಲಿ ಒಂದು 15 ವರ್ಷ ಮುಂಚೆ ಈ ಚಿಕ್ಕ ಆಮೆಗಳು ಬರ್ತಾಯಿತ್ತು. ಆದರೆ ಈ ಕಸ ಹಾಕಿ ಪ್ಲ್ಯಾಸ್ಟಿಕ್ಕಿಂದ ಆವೃತವಾದ ನಂತರ ಈ ಆಮೆಗಳು ಹಠಾತ್ತನೆ ಬಲು ನಿಲ್ಲಿಸಿದೆ. ಆದರೆ 3 ವರ್ಷ ಮುಂಚೆ ಒಬ್ಬರು ಕೇವಲ ಒಬ್ಬ ಅಡ್ವೊಕೇಟ್ ಅವರು ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ 3 ವರ್ಷ ಆಗ್ತಾ ಇರಬೇಕಾದ್ರೆ ಅವರೊಟ್ಟಿಗೆ ಒಂದು 500 ಜನ ಸೇರ್ತಾರೆ. 3 ವರ್ಷ ನಂತರ ಆ ಆಮೆಗಳು ಪುನಃ ಆ ದಡಕ್ಕೆ ಬಂದು ಈಗ ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ. ಮುಂಬೈನ ಕಥೆ ಇದು. ಸೊ ಇಲ್ಲಿ ಕೂಡ ಹಾಗೆ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಬಂದು ಇರ್ತವೆ. ಈ ಕಸದಿಂದಾಗಿ ಅದರ ಸಂತತಿ ನಾಶ ಹೋಗ್ತದೆ. ಸೊ ಇದು ನಮ್ಮ ಜವಾಬ್ದಾರಿ. ಈಗ ನಾವು ಹಾಕಿದ ಕಸ ನಾವು ಅದನ್ನು ವಿಲೇವಾರಿ ಮಾಡಬೇಕಾಗುತ್ತೆ. ಆದ್ದರಿಂದ ಒಂದು ನನ್ನ ರಿಕ್ವೆಸ್ಟ್ ಎಲ್ಲರದ್ದು, ಈ ಬೀಚಿಗೆ ಹೋದಾಗ ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಂಡೋಗ್ಬಿಡಿ ದಯವಿಟ್ಟು. ಯಾಕೆಂದರೆ ನಾವು ತಿಂದು ಬಿಸಾಡಿ ಬರ್ತೇವೆ. ಸೊ ಕೊಂಡೋಗೋದು ನಮ್ಮದೊಂದು ಕಮಿಟ್ಮೆಂಟ್. ಅದು ನಮ್ಮ ಗಾಡಿಯಲ್ಲಿ ವೆಹಿಕಲಲ್ಲಿ ನಾವು ತಿಂದು ಅದನ್ನು ಕೊಂಡು ಹೋಗುವಂಥದ್ದು. ಸೊ ಆಗ ನಮ್ಮ ಕೈಯಿಂದ ಒಂದು ಪ್ಲಾಸ್ಟಿಕ್ ಕಡಿಮೆ ಆದರೆ ಸೊ 100, 500, 1,000, 1 ಲಕ್ಷ ಜನ ಇಲ್ಲಿ ಬರ್ತಾರೆ ವರ್ಷಕ್ಕೆ. 1 ಲಕ್ಷ ಪ್ಲಾಸ್ಟಿಕ್ ಕಡಿಮೆ ಆಗ್ತದೆ. ಸೊ ನಾವು ಇವತ್ತು ಏನು ಮಾಡಿದ್ದೇವೆ, ಇದರಿಂದ ದೊಡ್ಡ ಚೇಂಜ್ ನಾವಿಲ್ಲಿ ಸ್ವಲ್ಪ ಚೇಂಜ್ ಕಾಣ್ತಿದ್ದೇವೆ. ಸೊ ಇದು ಮನುಷ್ಯರಿಗೆ ಹೇಳುವಂಥದ್ದು, ಇದು ಹಾಕಬೇಡಿ ದಯವಿಟ್ಟು ಅಂತೇಳಿ. ತೆಗೆಯುವಂಥದ್ದು ನಮಗೆ ಬಿಟ್ಟದ್ದು, ಆದರೆ ಹಾಕದಿರುವಂಥದ್ದು ಕಾನೂನು ಪ್ರಕಾರ ಕೂಡ ಶಿಕ್ಷಾರ್ಹ ಅಪರಾಧವಿದೆ. ಸೊ ದಯವಿಟ್ಟು ಬೀಚಿಗೆ ಹೋದಾಗ ಅಥವಾ ಯಾವುದೇ ಪ್ರವಾಸಿ ತಾಣಕ್ಕೆ ಹೋದಾಗ ನೀವು ಕುಡಿಯಿರಿ, ಮಜಾ ಮಾಡಿ, ಗಮ್ಮತ್ತು ಮಾಡಿ. ಆದರೆ ಅಲ್ಲಿಂದ ಬರುವಾಗ ನಿಮ್ಮ ಬಿಯರ್ ಬಾಟ್ಲಿಗಳನ್ನು, ನಿಮ್ಮ ಗುಟ್ಕಾ, ಪಾನ್ ಪರಾಗ್, ಪ್ಲಾಸ್ಟಿಕ್ಗಳನ್ನು ದಯವಿಟ್ಟು ವಾಪಸ್ ಕೊಂಡೋಗಿ. ಸೊ ಈ ಸಂದೇಶವನ್ನು ಇವತ್ತಿನ ಈ ರಾಜ್ಯೋತ್ಸವದಂದು ಕೊಡಲಿಕ್ಕೆ ನಮ್ಮ ಪೌರ ರಕ್ಷಣಾ ಹಾಗೂ ಹೋಮ್ ಗಾರ್ಡ್ಸ್ ವತಿಯಿಂದ ಒಂದು ಚಿಕ್ಕ ಸಂದೇಶ ಕೊಡಲಿ. ಜಿಲ್ಲಾ ಗೃಹರಕ್ಷಕ ದಳದ ಸಿಬ್ಬಂದಿ ಶ್ರೀ ಮಹೇಶ್ ಪಾತಿರೊಂದು ಸ್ವಚ್ಛತಾ ಅಭಿಯಾನ ಯಶಸ್ವಿ ಆವಡಾಂಡ ಜನಕ್ಲಿನ ಸಹಕಾರ ಬೋರ್ಡು ಕಜವು ದಕ್ಕಂದಿಲಕ ಅಕ್ಲು ಜಾಗೃತಿ ವಹಿಸಲು ಪಂಡು ತೆರಿಪಾಯರು. ಈ ದಿನ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಮತ್ತು ಸಿವಿಲ್ ಡಿಫೆನ್ಸ್ ವತಿಯಿಂದ ನಮ್ಮ ಕಮಾಂಡೆಂಟ್ ಆದ ಮುರಳಿ ಮೋಹನ್ ಚುಂತಾರ್ ಇವರ ಮಾರ್ಗದರ್ಶನದಲ್ಲಿ ಸೋಮೇಶ್ವರ ಬೀಚ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ದಿನ ಕನ್ನಡ ರಾಜ್ಯೋತ್ಸವ. ಪ್ರತಿದಿನ ನಾವು ಸ್ಟೇಟಸ್ಗಳಲ್ಲಿ, ವಾಟ್ಸಪ್ಗಳಲ್ಲಿ DP ಹಾಕಿ ಏನು ಪ್ರಯೋಜನ ಇಲ್ಲ. ನಮ್ಮ ಮನೆ ಸುತ್ತಮುತ್ತ ಏನಿದೆಯಾ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮ್ಮ ಕನ್ನಡ ನಾಡೇ ಸ್ವಚ್ಛ ಆಗುತ್ತೆ. ಹಾಗಾಗಿ ಈ ದಿನ ನಾವು ಸೋಮೇಶ್ವರ ಬೀಚ್ನಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯವನ್ನು ಕೈಗೊಂಡಿದ್ದು ಸಾಧಾರಣ ಒಂದು 25ರಿಂದ 30 ಬ್ಯಾಗ್ಗಳಷ್ಟು ಒಂದು 30 ನಿಮಿಷದಲ್ಲಿ ನಾವು ಕಲೆಕ್ಟ್ ಮಾಡಿದ್ದೇವೆ. ಅಲ್ಲಿ ಆಲ್ಮೋಸ್ಟ್ ಬರುವವರು ಟೂರಿಸ್ಟ್ಗಳೇ ಇರ್ತಾರೆ. ಟೂರಿಸ್ಟ್ಗಳು ಬಂದ ತಕ್ಷಣ ಅವರು ಸಿಗರೇಟು, ಬೀಡಿ, ಆಮೇಲೆ ಬಿಯರ್ ಬಾಟ್ಲಿಗಳು, ಪಾನಿಪುರಿಗಳು ಇದೆಲ್ಲ ತಿಂದು ಅಲ್ಲೇ ಬಿಸಾಡಿ ಹೋಗ್ತಾರೆ. ಇದರ ಬಗ್ಗೆ ಇವರು ದೇವಸ್ಥಾನದ ಕಮಿಟಿ ವತಿಯಿಂದ ಇಲ್ಲ ಇಲ್ಲಿಯವರು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನಿಟ್ಟರೆ ಭಾಳಷ್ಟು ಉತ್ತಮ ಅವರಿಗೆ ಹಾಕಲಿಕ್ಕೆ ಕೂಡ. ಈ ನಿಟ್ಟಿನಲ್ಲಿ ನಮ್ಮ ಕಮಾಂಡೆಂಟ್ ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಲ್ಲಿ ಕೈಗೊಂಡಿದ್ದೇವೆ. ಪೌರ ರಕ್ಷಣಾ ಪಡೆದ ಕಾರ್ಯಕರ್ತರು ಡಾಕ್ಟರ್ ನಿತಿನ್ ಆಚಾರ್ಯ ಸೇರ್ನಂಚ ರಕ್ಷಣಾ ಪಡೆದ ಕಾರ್ಯಕರ್ತರು ಗೃಹರಕ್ಷಕ ದಳದ ಉಳ್ಳಾಲ ಘಟಕದ ಸುನಿಲ್ ದಿವಾಕರ್ ಸೇರ್ನಂಚ ಸಿಬ್ಬಂದಿಲು ಮಧ್ಯಾಹ್ನ ಮುಟ್ಟ ಸೋಮೇಶ್ವರ ಕಡಲ ಕಿನಾರೆಡ್ ಕಜವು ಪೆಜ್ಜಿದು ತ್ಯಾಜ್ಯ ಸಂಗ್ರಹ ಮಲ್ತದು ಸ್ವಚ್ಛತಾ ಅಭಿಯಾನ ನಡಪಾಯರು.